ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಯೇಸುವಿನ ರೂಪಾಂತರ ಈ ಭಾನುವಾರದ ಅಂದರೆ ಸಾಧಾರಣ ಕಾಲದ 15ನೇ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ ಸುಸ್ವಾಗತ. ಇಂದು ಆಗಸ್ಟ್ 6. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿನ ನಾವು ಧ್ಯಾನಿಸುವ ಈ ವಾಕ್ಯ ಅರ್ಥೈಸುವ ಶಕ್ತಿಯನ್ನು, ನಮಗೆ ಗ್ರಹಿಸುವ ಶಕ್ತಿಯನ್ನು ಕರುಣಿಸಿರಿ. ಪವಿತ್ರ ಆತ್ಮರನ್ನು ನಮ್ಮ ಮೇಲೆ ಹೇರಳವಾಗಿ ಸುರಿಸಿರಿ. ಯೇಸುವೆ, ಈ ಸುವಾರ್ತೆ ನಮಗೆ ಸೌಖ್ಯ ತರಲಿ, ಬಿಡುಗಡೆ ತರಲಿ ಮತ್ತು ಆಶೀರ್ವಾದವಾಗಿ ಮಾರ್ಪಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ದಾನಿಯೇಲ ಪ್ರವಾದಿಯ ಗ್ರಂಥದಿಂದ ವಾಚನ, ಅಧ್ಯಾಯ 7, ವಾಕ್ಯಗಳು 9ರಿಂದ 10, 13ರಿಂದ 14. ನಾನು ನೋಡುತ್ತಿದ್ದ ಹಾಗೆ ಸಿಂಹಾಸನಗಳನ್ನು ಹಾಕಲಾಯಿತು. ಮಹಾವೃದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಬೆಳ್ಳಗಿತ್ತು ಹಿಮದಂತೆ. ಆತನ ತಲೆಗೂದಲಿತ್ತು ನಿರ್ಮಲವಾದ ಬಿಳಿಯ ಉಣ್ಣೆಯಂತೆ. ಆತನ ಸಿಂಹಾಸನ ಅಗ್ನಿಜ್ವಾಲೆಗಳು, ಧಗಧಗಿಸುವ ಬೆಂಕಿ ಅದರ ಚಕ್ರಗಳು. ಆ ಸಿಂಹಾಸನದ ಸಮ್ಮುಖದಿಂದ ಪ್ರಜ್ವಲ ಪ್ರವಾಹವೊಂದು ಉಕ್ಕಿ ಹರಿದು ಬಂದಿತು. ಲಕ್ಷೋಪಲಕ್ಷ ದೂತರು ಆತನಿಗೆ ಸೇವೆ ಸಲ್ಲಿಸುತ್ತಿದ್ದರು. ಕೋಟ್ಯಾನುಕೋಟಿ ಕಿಂಕರರು ಆತನ ಮುಂದೆ ನಿಂತಿದ್ದರು. ನ್ಯಾಯಸಭೆಯ ತೀರ್ಪು ನೀಡಲು ಕುಳಿತುಕೊಂಡರು. ಪಟ್ಟಿ ಪುಸ್ತಕಗಳನ್ನು ತೆರೆಯಲಾಯಿತು. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ನರಪುತ್ರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ರಾಷ್ಟ್ರ ಕುಲ ಭಾಷೆಗಳವರು ಅವನಿಗೆ ಸೇವೆ ಸಲ್ಲಿಸಲೆಂದು ಅವನಿಗೆ ದೊರೆತನ, ಘನತೆ, ರಾಜ್ಯತ್ವ ಇವುಗಳನ್ನು ಕೊಡಲಾಯಿತು. ಅವನ ಆಳ್ವಿಕೆಗೆ ಅಂತ್ಯವಿಲ್ಲ. ಅದು ಶಾಶ್ವತವಾದುದು. ಅವನ ರಾಜ್ಯ ಎಂದಿಗೂ ಅಳಿಯದು. ಕೀರ್ತನೆ 97. ಪ್ರಭುವೇ ಸರ್ವಾಧಿಕಾರಿ ನೀನು ಲೋಕಕ್ಕೆಲ್ಲ. ಇದೇ ಪ್ರಭುವಿನ ಕೈಯಲ್ಲಿ ರಾಜ್ಯಾಧಿಕಾರ. ಉಲ್ಲಾಸಿಸಲಿ ಧರಣಿ ಮಂಡಲದಾದ್ಯಂತ, ಸಂತೋಷಿಸಲಿ ಕಡಲಿನ ದ್ವೀಪಗಳೆಲ್ಲ. ಇವೆ ಮುಗಿಲು ಕಾರ್ಮುಗಿಲು ಆತನ ಸುತ್ತಲೂ, ನ್ಯಾಯ ನೀತಿ ಆತನ ಗದ್ದುಗೆ ಅಸ್ತಿವಾರಗಳು. ಪ್ರಭುವೇ ಸರ್ವಾಧಿಕಾರಿ ನೀನು ಲೋಕಕ್ಕೆಲ್ಲ. ಸಾರ್ವಭೌಮನಾದ ಪ್ರಭುವಿನ ಮುಂದೆ ಕರಗುತ್ತಿವೆ ಬೆಟ್ಟಗುಡ್ಡಗಳು ಮೇಣದಂತೆ. ಘೋಷಿಸುತ್ತದೆ ಗಗನ ಮಂಡಲ ಆತನ ನೀತಿಯನ್ನು, ಕಾಣುತ್ತದೆ ಸಕಲ ಜನಾಂಗ ಆತನ ಮಹಿಮೆಯನು. ಪ್ರಭುವೇ ಸರ್ವಾಧಿಕಾರಿ ನೀನು ಲೋಕಕ್ಕೆಲ್ಲ. ಸರ್ವಾಧಿಕಾರಿ ನೀನು ಲೋಕಕ್ಕೆಲ್ಲ, ಮಹೋನ್ನತನು ನೀನು ದೇವರುಗಳಿಗೆಲ್ಲ. ಪ್ರಭುವೇ ಸರ್ವಾಧಿಕಾರಿ ನೀನು ಲೋಕಕ್ಕೆಲ್ಲ. ಪೇತ್ರನು ಬರೆದ 2ನೇ ಪತ್ರದಿಂದ ವಾಚನ, ಅಧ್ಯಾಯ 1, ವಾಕ್ಯಗಳು 16ರಿಂದ 19. ಸಹೋದರರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ಶಕ್ತಿ ಸಾಮರ್ಥ್ಯವನ್ನು ಮತ್ತು ಅವರ ಪುನರಾಗಮನವನ್ನು ನಿಮಗೆ ತಿಳಿಯಪಡಿಸುವಾಗ ಚಮತ್ಕಾರದಿಂದ ಕಲ್ಪಿಸಿದ ಕಟ್ಟುಕತೆಗಳನ್ನು ಆಧರಿಸಿ ನಾವು ಮಾತನಾಡಲಿಲ್ಲ. ನಾವೇ ಅವರ ಮಹತ್ತನ್ನು ಕಣ್ಣಾರೆ ಕಂಡು ಅದನ್ನು ತಿಳಿಯಪಡಿಸಿದ್ದೇವೆ. ತಂದೆಯಾದ ದೇವರಿಂದ ಅವರು ಗೌರವವನ್ನು ಮಹಿಮೆಯನ್ನು ಪಡೆದಾಗ, ಈತನು ನನ್ನ ಪುತ್ರ, ನನಗೆ ಪ್ರಿಯನಾದವನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಎಂದು ಅವರನ್ನು ಕುರಿತೇ ವಾಣಿಯೊಂದು ಮಹೋನ್ನತ ವೈಭವದಿಂದ ಕೇಳಿ ಬಂದಿತು. ಆಗ ನಾವು ಆ ಪುನೀತ ಪರ್ವತದ ಮೇಲೆ ಅವರೊಡನೆ ಇದ್ದೆವು. ಸ್ವರ್ಗದಿಂದ ಆ ವಾಣಿಯನ್ನು ನಾವು ಕೇಳಿದೆವು. ಆದ್ದರಿಂದ ಪ್ರವಾದನೆಯ ಸಂದೇಶವು ನಮಗೆ ಮತ್ತಷ್ಟು ಖಚಿತವಾಗಿ ಗೊತ್ತಾಗಿದೆ. ಇದನ್ನು ನೀವು ಕತ್ತಲಲ್ಲಿ ಬೆಳಗುವ ದೀಪವೆಂದು ಪರಿಗಣಿಸಿ ಲಕ್ಷ್ಯ ಕೊಟ್ಟರೆ ಒಳ್ಳೆಯದು. ನಿಮ್ಮ ಹೃದಯದಲ್ಲಿ ಬೆಳಕು ಹರಿದು ಅರುಣೋದಯದ ನಕ್ಷತ್ರವು ಮೂಡುವವರೆಗೂ ಈ ದೀಪವು ಬೆಳಗುತ್ತಿರುತ್ತದೆ. ಶುಭ ಸಂದೇಶ ಮತ್ತಾಯ ಅಧ್ಯಾಯ 17, ವಾಕ್ಯಗಳು 1ರಿಂದ 9. ಆ ಕಾಲದಲ್ಲಿ ಪೇತ್ರ, ಯಾಕೋಬ ಮತ್ತು ಆತನ ಸಹೋದರ ಯೋವಾನ್ನ ಇವರನ್ನು ಯೇಸು ಪ್ರತ್ಯೇಕವಾಗಿ ತಮ್ಮೊಡನೆ ಕರೆದುಕೊಂಡು ಎತ್ತರವಾದ ಒಂದು ಬೆಟ್ಟಕ್ಕೆ ಹೋದರು. ಅಲ್ಲಿ ಆ ಶಿಷ್ಯರ ಕಣ್ಣೆದುರಿಗೆ ಯೇಸು ರೂಪಾಂತರ ಹೊಂದಿದರು. ಅವರ ಮುಖ ಸೂರ್ಯನಂತೆ ಪ್ರಕಾಶಿಸಿತು. ಅವರ ಉಡುಪು ಬೆಳಕಿನಂತೆ ಪ್ರಜ್ವಲಿಸಿತು.
ಇದ್ದಕ್ಕಿದ್ದ ಹಾಗೆ ಮೋಶೆ ಮತ್ತು ಎಲಿಯ ಪ್ರತ್ಯಕ್ಷರಾಗಿ ಯೇಸುವಿನೊಡನೆ ಮಾತನಾಡುತ್ತಿದ್ದುದು ಅವರಿಗೆ ಕಾಣಿಸಿತು. ಆಗ ಪೇತ್ರನು ಯೇಸುವಿಗೆ, ಪ್ರಭುವು, ನಾವು ಇಲ್ಲೇ ಇರುವುದು ಎಷ್ಟು ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿ 3 ಗುಡಾರಗಳನ್ನು ಕಟ್ಟುವೆನು, ತಮಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದನು. ಪೇತ್ರ ಇನ್ನೂ ಮಾತನಾಡುತ್ತಿರುವಾಗಲೇ ಪ್ರಕಾಶಮಾನವಾದ ಮೇಘವೊಂದು ಅವರನ್ನು ಆವರಿಸಿತು. ಆ ಮೇಘದಿಂದ ಒಂದು ವಾಣಿ, ಈತನು ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು, ಈತನ ಮಾತಿಗೆ ಕಿವಿಗೊಡಿ ಎಂದಿತು. ಶಿಷ್ಯರು ಈ ವಾಣಿಯನ್ನು ಕೇಳಿ ಭಯಭ್ರಾಂತರಾದರು, ಬೋರಲು ಬಿದ್ದರು. ಆಗ ಯೇಸು ಅವರ ಹತ್ತಿರಕ್ಕೆ ಬಂದು ಅವರನ್ನು ಮುಟ್ಟಿ, ಏಳಿ, ಭಯಪಡಬೇಡಿ ಎಂದರು. ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವನ್ನು ಬಿಟ್ಟು ಮತ್ತೆ ಯಾರನ್ನೂ ಕಾಣಲಿಲ್ಲ. ಅವರೆಲ್ಲರೂ ಬೆಟ್ಟದಿಂದ ಇಳಿದು ಬರುವಾಗ ಯೇಸು, ನರಪುತ್ರನು ಸತ್ತು ಪುನರುತ್ಥಾನ ಹೊಂದುವ ತನಕ ನೀವು ಕಂಡ ಈ ದರ್ಶನವನ್ನು ಯಾರಿಗೂ ಹೇಳಬೇಡಿ ಎಂದು ಆಜ್ಞಾಪಿಸಿದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಆಲಿಸಿದ ಈ ವಾಕ್ಯಗಳನ್ನು ನಾವು ಧ್ಯಾನಿಸೋಣ. ಮೊದಲನೇ ವಾಚನದಲ್ಲಿ ನಾವು ಆಲಿಸಿದೆವು, ಹೇಗೆ ದೇವರ ದರ್ಶನ ದಾನಿಯೇಲನಿಗೆ ಸಿಗುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣಾ ಗ್ರಂಥ ಅಂತೇಳಿ ಗ್ರಂಥ ಇದೆ. ಯೋಹಾನನಿಗೆ ಆದ ದರ್ಶನ ಅಥವಾ ಪ್ರಕಟಣೆ. ಹಾಗೆಯೇ ದಾನಿಯೇಲನಿಗೂ ಕೂಡ ಕನಸಿನಲ್ಲಿ ದೇವರ ದರ್ಶನವಾಗುತ್ತೆ. ಮುಂಬರುವ ಪ್ರಭು ಯೇಸುವಿನ ಆ ಛಾಯೆಯನ್ನು ಆತ ಆ ಕನಸಿನಲ್ಲಿ ನೋಡುತ್ತಾನೆ. ಅನೇಕ ಪ್ರವಾದಿಗಳ ಮೂಲಕ, ಪಿತಾಮಹರ ಮೂಲಕ ದೇವರು ನಿಗೂಢ ರಹಸ್ಯವನ್ನು ಅವರಿಗೆ ಸ್ವಲ್ಪ ಸ್ವಲ್ಪ ತೆರೆಯುತ್ತಾ ಬಂದರು. ಅದರಲ್ಲೂ ದಾನಿಯೇಲನ ಗ್ರಂಥ ಒಂದು ವಿಶ್ವಾಸಕ್ಕೆ, ಪ್ರಾರ್ಥನೆಗೆ ಸಾಕ್ಷಿಯಾದ ಗ್ರಂಥ. ಆದ್ದರಿಂದ ಆ ಗ್ರಂಥದಲ್ಲಿ ಇವತ್ತಿನ ವಾಚನದ ಕೊನೆಯ ಮಾತುಗಳು, ನಾನು ಕಂಡ ರಾತ್ರಿಯ ಕನಸಿನಲ್ಲಿ ನರಪುತ್ರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ರಾಷ್ಟ್ರ, ಕುಲ, ಭಾಷೆಗಳವರು ಅವನಿಗೆ ಸೇವೆ ಸಲ್ಲಿಸಲೆಂದು ಅವನಿಗೆ ದೊರೆತನ, ಘನತೆ, ರಾಜ್ಯತ್ವ ಇವುಗಳನ್ನು ಕೊಡಲಾಯಿತು. ನಾವು ಹೇಳ್ತೀವಿ, ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಅರಸ, ಅವನ ಆಳ್ವಿಕೆಗೆ ಅಂತ್ಯವಿಲ್ಲ. ಏಕೆಂದರೆ ಆಕಾರವು ಅವರ ಸದಾಕಾಲವು ಅವರು ಇರುವವರು, ಅದು ಶಾಶ್ವತವಾದುದು, ಅವನ ರಾಜ್ಯ ಎಂದಿಗೂ ಅಳಿಯದು. ಅದರಿಂದ ಆ ದಾನಿಯೇಲನ ಪುಸ್ತಕದಲ್ಲಿ ಒಂದು ಭರವಸೆಯನ್ನು ಅಲ್ಲಿರುವ ಜನರಿಗೆ ದಾನಿಯೇಲನ ಮುಖಾಂತರ ದೇವರು ಕೊಡ್ತಾ ಇದ್ದಾರೆ. ದೇವರು ಏನು ವಾಗ್ದಾನ ಮಾಡಿದ್ದಾರೆ ಅದು ಕರೆಯಾಗಿ ನೆರವೇರಿಯೇ ತೀರುವುದು. ಮತ್ತು ನರಪುತ್ರ ಪ್ರಭು ಯೇಸು ಈ ಲೋಕಕ್ಕೆ ಬರುವರು, ಹಾಗೂ ಅವರು ನಮಗೆ ಬಿಡುಗಡೆಯನ್ನು ತರುವರು ಮತ್ತು ಅವರ ಪ್ರಭುತ್ವದಲ್ಲಿ, ರಾಜ್ಯತ್ವದಲ್ಲಿ ನಾವು ಭಾಗಿಯಾಗುತ್ತೇವೆ ಎಂಬ ಒಂದು ಸತ್ಯವನ್ನು ಅಲ್ಲಿ ಪ್ರಕಟಿಸಲ್ಪಡಲಾಗುತ್ತೆ. ಇಂದಿನ ಕೀರ್ತನೆಯಲ್ಲೂ ಕೂಡ ನಾವು ಆಲಿಸಿದೆವು, ಪ್ರಭುವೇ ಸರ್ವಾಧಿಕಾರಿ ನೀನು ಲೋಕಕ್ಕೆಲ್ಲ. ಸರ್ವ ಅಧಿಕಾರ ದೇವರದು, ವಿಶ್ವವನ್ನಾಳುವ ಅಧಿಕಾರ ದೇವರದು, ಅವರ ಏಕಮಾತ್ರ ಪುತ್ರ ಯೇಸುವಿನದು. ಅದನ್ನೇ ಪ್ರಕಟಣಾ ಗ್ರಂಥ ಕೂಡ ಹೇಳುತ್ತೆ. ಅದರಿಂದ ಇವತ್ತು ಪ್ರಭುವಿನ ಕೈಯಲ್ಲಿದೆ ರಾಜ್ಯಾಧಿಕಾರ, ಈ ಇಡೀ ವಿಶ್ವ. ಯಾಕಂದ್ರೆ ಆತ ಸೃಷ್ಟಿಕರ್ತ. ಹೇಳ್ತೀವಿ, ಪ್ರಭು ಯೇಸು ರಕ್ಷಕ, ಹಾಗೇನೆ ಪವಿತ್ರ ಆತ್ಮರು ಪೋಷಕ. ಅಂದ್ರೆ ತ್ರಯೇಕ ದೇವರ ಪ್ರಸನ್ನತೆ ಈ ವಿಶ್ವದಲ್ಲಿದೆ. ಆದ್ದರಿಂದ ಆತನಿಗೆ ನಾವೇನು ಮಹೋನ್ನತ ದೇವರಿಗೆ ನಾವು ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸತಕ್ಕದ್ದು. ಇಂದಿನ 3ನೇ ವಾಚನಕ್ಕೆ ನಾವು ಬರೋಣ. ಅದೇ ಶುಭ ಸಂದೇಶ. ರೂಪಾಂತರದ ಘಟನೆಯನ್ನು ನಾನು ಓದಿದೆ. ಬೆಟ್ಟದ ಮೇಲೆ ಅವರು ಹೋದಾಗ ಎಲಿಯ, ಮೋಶೆ ಅವರಿಗೆ ಕಾಣಸಿಕ್ಕಿದರು. ನೋಡಿ, ಇಲ್ಲಿ ಪುನರುತ್ಥಾನದ ಒಂದು ಕುರುಹು ನಾವು ನೋಡ್ತೀವಿ. ಏಕೆಂದ್ರೆ ಮೋಶೆ ಸತ್ತು ಹೋಗಿದ್ದ, ಮೋಶೆಯನ್ನು ಸಮಾಧಿ ಮಾಡಲಾಗಿತ್ತು. ಆದರೆ ಇವತ್ತು ಮೋಶೆ ಯೇಸುವಿಗೆ ದರ್ಶನದಲ್ಲಿ ಕಾಣಸಿಗುತ್ತಾನೆ. ಅಂದರೆ ನಮಗೆ ನಿತ್ಯ ಜೀವ ಇದೆ, ಶಾಶ್ವತ ಜೀವ ಇದೆ, ದೇವರೊಡನೆ ನಾವು ಇರ್ತೀವಿ ಎಂಬುದರ ಕುರುಹು ಇದಾಗಿದೆ. ಹಾಗೇನೆ ನಾವು ನೋಡ್ತೀವಿ, ಎಲಿಯನನ್ನು ಹಾಗೇನೆ ರಥದಲ್ಲಿ ಮೇಲಕೊಂಡು ಹೋಗಲಾಗಿತ್ತು. ಅವನಿಗೂ ದೇವರು ವಿಶೇಷ ಒಂದು ಕೃಪೆ ಮತ್ತು ಕರುಣೆ ತೋರಿದ್ರು. ಇವರಿಬ್ಬರು ಯೇಸು ಹತ್ರ ಮಾತನಾಡುವ ಘಟನೆ ಇದನ್ನು ಕಾಣ್ತಾನೆ ಪೇತ್ರ ನೋಡಿ ಹೇಳ್ತಾ ಇದ್ದಾನೆ, ನಾವು 3 ಇಲ್ಲಿ ಗುಡಾರಗಳನ್ನು ಕಟ್ಟೋಣ. ಯಾರಿಗೆ? ನಿಮಗೊಂದು, ಮೋಶೆಗೊಂದು, ಎಲಿಯನಿಗೊಂದು. ನಾವಿರ್ತೀವಿ ನಿಮ್ ಜೊತೆಗೆ. ಹೌದು, ಆದರೆ ರೂಪಾಂತರ ಒಂದು ಜವಾಬ್ದಾರಿಗೆ ಆಹ್ವಾನ.
ನಾವು ಬೆಳಕಿನ ರಹಸ್ಯದಲ್ಲಿ 4ನೇ ರಹಸ್ಯ, ಯೇಸು ರೂಪಾಂತರಗೊಂಡರು. ಇವತ್ತು ನಮಗೂ ಕೂಡ ರೂಪಾಂತರ ಬೇಕು. ಯಾವುದರಿಂದ? ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿಂದ ಜೀವದೆಡೆಗೆ, ಅಶುದ್ಧತೆಯಿಂದ ಪರಿಶುದ್ಧತೆಡೆಗೆ. ಆದ್ದರಿಂದ ಎಲ್ಲ ದುರ್ಗುಣಗಳಿಂದ ದೇವರ ಪ್ರೀತಿಯೆಡೆಗೆ ಮತ್ತು ಪಾವಿತ್ರ್ಯತೆಯೆಡೆಗೆ. ಅಂದ್ರೆ ನಾವು ಒಂದು ಜವಾಬ್ದಾರಿಯ ಕ್ರೈಸ್ತರಾಗಬೇಕು, ಸುಮ್ಮನೆ ಅಲ್ಲ. ನಮಗೆಲ್ಲರಿಗೂ ಜವಾಬ್ದಾರಿ ದೇವರು ಕೊಟ್ಟಿದ್ದಾರೆ. ದೇವರು ಆ ಮಹಿಮೆಯನ್ನು ಯಾಕೆ ತೋರಿಸ್ತಾರೆ? ಪೇತ್ರ ಮತ್ತು ಯೋಹಾನ, ಯಾಕೋಬನಿಗೆ ಯಾಕೆ ತೋರಿಸ್ತಾರೆ ಅಂದ್ರೆ, ಅವರು ಅಲ್ಲೇ ನಿಲ್ಲುವುದಲ್ಲ, ಆ ಮಹಿಮೆಯನ್ನು ಅರಿತು ಅನುಭವಿಸಿ ಅವರು ಕೆಳಗಿಳಿದು ಯೇಸುವಿನ ಮಹಿಮೆಯನ್ನು ಅವರು ಸಾರತಕ್ಕದ್ದು. ಅದಕ್ಕೆ ಮಹೋನ್ನತನು ನೀನು ದೇವರುಗಳಲ್ಲೆಲ್ಲ, ಆ ದೇವರ ಮಹಿಮೆ ಯೇಸು ರಕ್ಷಕ ಎಂಬುದನ್ನು ದೇವರೇ ಶ್ರುತಪಡಿಸುತ್ತಾರೆ. ಮತ್ತಾಯನ ಶುಭ ಸಂದೇಶ 3ನೇ ಅಧ್ಯಾಯ ವಾಕ್ಯ 17ರಲ್ಲಿ ಯೇಸುವಿನ ದೀಕ್ಷಾಸ್ನಾನದ ಸಂದರ್ಭದಲ್ಲಿ ದೇವರು ಮಾತನಾಡಿ ಹೇಳ್ತಾರೆ, ಈತನು ನನ್ನ ಪುತ್ರ, ನನಗೆ ಪರಮ ಪ್ರಿಯ, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರ. ಈಗ ಮತ್ತೆ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಮತ್ತಾಯನ ಈ 5ನೇ ವಾಕ್ಯ, ಈತನು ನನ್ನ ಪುತ್ರ, ನನಗೆ ಪರಮ ಪ್ರಿಯ, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರ. ದೇವರು ಇನ್ನೊಂದು ಮಾತನ್ನು ಹೇಳ್ತಾರೆ, ಅದೇನಂದ್ರೆ, ಈತನ ಮಾತಿಗೆ ಕಿವಿಗೊಡಿ. ಲಿಸನ್ ಟು ಹಿಮ್. ತಾಕ ತುಮಿ ಐಕಾ. ಲಿಸನ್ ಟು ಜೀಸಸ್. ಯೇಸು ಮಸಿಕೋ ಸುನೋ. ನೀವು ನೋಡಿ, ತಾಯಿ ಮರಿಯಮ್ಮ ಏನ್ ಹೇಳ್ತಾರೆ ಕಾನಾ ಆ ವಿವಾಹದಲ್ಲಿ, ಆ ಪ್ರಕಟಣೆ ಅವರು ಹೇಗೆ ಸ್ವೀಕರಿಸಿದ್ರು ನೋಡಿ. ಆತ ಹೇಳಿದ ಹಾಗೆ ಮಾಡಿ. ನೋಡಿ, ದೇವ್ರು ಹೇಳ್ತಾರೆ ಈತನನ್ನು ಆಲಿಸಿ. ತಾಯಿ ಹೇಳ್ತಾರೆ ಆತ ಹೇಳಿದ ಹಾಗೆ ಮಾಡಿ. ಅಂದ್ರೆ ಏನು? ನಮಗೆ ಇವತ್ತು ಯೇಸುವಿನ ಹಾದಿಯಲ್ಲಿ, ಅಂದರೆ ಯೇಸುವಿನ ಮಾತಿಗೆ ನಾವು ಕಿವಿಗೊಡಬೇಕು. ನಮ್ಮ ಜೀವನವನ್ನು ಆ ನಿಟ್ಟಿನಲ್ಲಿ ರೂಪಿಸಬೇಕು ಮತ್ತು ವಿಶ್ವಾಸದಲ್ಲಿ, ಪ್ರಾರ್ಥನೆಯಲ್ಲಿ ದೃಢವಾಗಿ ಭರವಸೆ ಕಳ್ಕೊಳ್ಳದೆ ಜೀವಿಸಬೇಕು. ನಮಗೆ ಅನೇಕ ಆತನ ಮಾತಿಗೆ ಕಿವಿಗೊಟ್ಟರೆ ಮಾತ್ರ ಸಾಲದು, ಸಾರಿದ್ರೆ ಮಾತ್ರ ಸಾಲದು, ನಾವು ಆತನ ಪ್ರೀತಿಯಲ್ಲಿ ಜೀವಿಸತಕ್ಕದ್ದು. ಮಾತ್ರವಲ್ಲ, ನಮಗೆ ಅನೇಕ ಅವಕಾಶಗಳಿವೆ, ಸಂಘಟನೆಗಳಿವೆ. ಒಂದು ಧರ್ಮ ಕೇಂದ್ರ, ಪ್ರೀತಿಯ ತಾಣ, ಕಿರು ಕ್ರೈಸ್ತ ಸಮುದಾಯಗಳಲ್ಲಿ ನಮ್ಮ ಜೀವಾಳವಾಗಿ ನಾವು ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ ಒಂದುಗೂಡಿದಾಗ ದೇವರ ಪ್ರಸನ್ನತೆ ಅಲ್ಲಿರುತ್ತೆ. ನಮಗಿರುವ ವಿವಿಧ ಸಂಘಟನೆಗಳು, ಅದರ ಮೂಲಕ ನಾವು ನಮ್ಮ ಜವಾಬ್ದಾರಿಯನ್ನು ಮಾಡುವಾಗ ದೇವರ ಕರುಣೆ, ದೇವರ ಕೃಪೆ ನಮ್ಮಲ್ಲಿ ಹರಿಯುತ್ತದೆ. ಅಂದ್ರೆ ದ ಗ್ರೇಸ್ ಆಫ್ ಗಾಡ್ ಫ್ಲೋಸ್ ಇನ್ ದ ಕಮ್ಯುನಿಟಿ. ನಮ್ಮ ಒಂದು ಸಭೆಯಲ್ಲಿ ದೇವರ ಕೃಪೆ ಹರಿಯುತ್ತಾ ಇರುತ್ತೆ. ಅಂದ್ರೆ ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು ದೇವರ ವಾಕ್ಯ, ಅಂದ್ರೆ ಯೇಸುವಿಗೆ ಮೊದಲ ಸ್ಥಳ. ಯೇಸುವನ್ನು ಆಲಿಸಬೇಕು, ಅವರ ವಾಕ್ಯ ಓದಬೇಕು, ಪ್ರಾರ್ಥಿಸಬೇಕು, ವಿಶ್ವಾಸಿಸಬೇಕು. ಅದರ ತಳಪಾಯದ ಮೇಲೆ ನಮ್ಮ ಜೀವನವನ್ನು ನಾವು ಕಟ್ಟಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಮರಳ ಮೇಲೆ ಕಟ್ಟಿದ ಮತ್ತು ಬಂಡೆಯ ಮೇಲೆ ಕಟ್ಟಿದ. ಇವತ್ತು ಈತನ ಮಾತಿಗೆ ಕಿವಿಗೊಟ್ಟಾಗ ಬಂಡೆಯ ಮೇಲೆ ಕಟ್ಟಿದ ಮನೆಯ ಹಾಗೆ. ಅನೇಕ ಸಾಮರ್ಥ್ಯಗಳ ಮೂಲಕ ಯೇಸು ನಮ್ಮ ಹತ್ರ ಮಾತಾಡ್ತಾರೆ. ಅಂದರೆ ನಾವು ಬಲವಾದ, ಆಳವಾದ, ದೃಢವಾದ ವಿಶ್ವಾಸದಲ್ಲಿ ನಮ್ಮ ಜೀವನವನ್ನು ರೂಪಿಸತಕ್ಕದ್ದು. ಇಂದಿನ 2ನೇ ವಚನದಲ್ಲಿ ನಾವು ನೋಡ್ತೀವಿ, ಸಂತ ಪೇತ್ರರು ಈ ಅನುಭವವನ್ನು ಮತ್ತೆ ನಮ್ಮೊಡನೆ ಹಂಚಿಕೊಳ್ತಾರೆ. ಅವರು ಹೇಳ್ತಾರೆ, ನಮ್ಮ ಪ್ರಭು ಯೇಸು ಕ್ರಿಸ್ತರ ಶಕ್ತಿ ಸಾಮರ್ಥ್ಯವನ್ನು ಮತ್ತು ಅವರ ಪುನರಾಗಮನವನ್ನು ನಿಮಗೆ ತಿಳಿಯಪಡಿಸುವಾಗ ಚಮತ್ಕಾರದಿಂದ ಕಲ್ಪಿಸಿದ ಕಟ್ಟುಕತೆಗಳನ್ನು ಆಧರಿಸಿ ಮಾತನಾಡಲಿಲ್ಲ. ಸುವಾರ್ತೆ ಕಟ್ಟುಕತೆಯಲ್ಲ, ಸುವಾರ್ತೆ ಯೇಸುವಿನ ಶುಭ ಸಂದೇಶ. ನಾವು ಯಾವುದೇ ಸುವಾರ್ತೆಯಲ್ಲಿ ಕಟ್ಟುಕತೆಗಳಿಗೆ ಮಾರು ಹೋಗಬಾರ್ದು. ಬದಲಾಗಿ ಸತ್ಯವಾಕ್ಯ, ದೇವರ ವಾಕ್ಯ, ಅದರ ಮೇಲೆ ನಾವು ಧ್ಯಾನ ಮಾಡತಕ್ಕದ್ದು. ಅದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ, ಅನುಭವಿಸಿದ್ದೇವೆ. ಅಂದ್ರೆ ಅರ್ಥ ಏನು? ಅವರು ಅನುಭವಿಸಿದರು. ಅವರು ಕೇಳಿದ ಅದೇ ಮಾತು, ಈತ ನನ್ನ ಪುತ್ರ, ನನಗೆ ಅಪಾರ ಮೆಚ್ಚುಗೆಗೆ ಪಾತ್ರ, ಪ್ರಿಯನಾದವನು ಅಂತೇಳಿ ಅದೇ ಮಾತನ್ನು ಆತ ಹೇಳ್ತಾರೆ. ಈ ವಾಣಿ ನಾವು ಪುನೀತ ಪರ್ವತದ ಮೇಲೆ ಕಂಡಾಗ ಅವರೊಡನೆ ಇದ್ದೆವು. ಈ ವಾಣಿಯನ್ನು ನಾವು ಕೇಳಿದೆವು. ಈ ಪ್ರವಾದನೆಯ ಸಂದೇಶವು ಮತ್ತಷ್ಟು ಖಚಿತವಾಗಿ ಗೊತ್ತಾಗಿದೆ. ಇದನ್ನು ನೀವು ಕತ್ತಲಲ್ಲಿ ಬೆಳಗುವ ದೀಪವೆಂದು ಪರಿಗಣಿಸಿ ಲಕ್ಷ್ಯವಿಟ್ಟರೆ ಒಳ್ಳೆಯದು. ನಿಮ್ಮ ಹೃದಯದಲ್ಲಿ ಬೆಳಕು ಹರಿದು ಅರುಣೋದಯದ ನಕ್ಷತ್ರವು ಮೂಡುವವರೆಗೂ ಈ ದೀಪವು ಬೆಳಗುತ್ತಿರುತ್ತದೆ. ಅಂದ್ರೆ ಏನು? ಕ್ರಿಸ್ತನ ಬೆಳಕು ಬೆಳಗುತ್ತಿರುತ್ತದೆ. ಆ ಬೆಳಕು ಈ ಸುವಾರ್ತೆಯ ಮೂಲಕ, ಈ ವಾಕ್ಯಗಳ ಮೂಲಕ ನಮಗೆ ಲಭ್ಯವಾಗಿದೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಭಾನುವಾರ ಸಿದ್ಧತೆ ಮಾಡಿ ನಾವು ಹೋಗುವಾಗ ದೇವರ ಕರುಣೆ, ಕೃಪೆಯ ಆಶಯ ನಮ್ಮ ಮೇಲೆ, ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರಲಿ. ಮಾತ್ರವಲ್ಲ, ನಾವು ಎಲ್ಲರೂ ರೂಪಾಂತರಗೊಳ್ಳಬೇಕಾಗಿದೆ. ನನಗೂ ನಿಮಗೂ ರೂಪಾಂತರದ ಅವಶ್ಯಕತೆ ಇದೆ. ಜವಾಬ್ದಾರಿಯಲ್ಲಿ ಆಲಸ್ಯ, ಉದಾಸೀನ ಮಾಡದೆ, ಸಹನೆ ಕಳೆದುಕೊಳ್ಳದೆ, ವಿಶ್ವಾಸ ಪ್ರೀತಿಯಲ್ಲಿ ಸ್ವಾಮಿಯ ಸಾಮ್ರಾಜ್ಯಕ್ಕಾಗಿ ನಾವು ತವಕ ಪಡೋಣ ಮತ್ತು ಅದಕ್ಕಾಗಿ ನಾವು ಸೇವೆ ಮಾಡೋಣ.
ಪ್ರಭು ನಮ್ಮೆಲ್ಲರನ್ನು, ವಿಶೇಷವಾಗಿ ಸುವಾರ್ತೆಯನ್ನು ಆಲಿಸುವ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ, ಸ್ತೋತ್ರ, ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ಈ ದಿನ ಸಾರಿದ ಈ ಸುವಾರ್ತೆಯ ತಿರುಳು ಆಶೀರ್ವಾದವಾಗಿ ಮಾರ್ಪಡಲಿ. ಈತನ ಮಾತಿಗೆ ಕಿವಿಗೊಡಿ, ವಿಶ್ವವೆಲ್ಲವೂ ಈತನ ಮಾತಿಗೆ ಕಿವಿಗೊಡಲಿ. ಶುಭ ಸಂದೇಶದ ಕಾರ್ಯವು ಇನ್ನೂ ಬಲವಾಗಿ ನಡೆಯಲಿ. ನಾವು ಕೊಡುವ ಎಲ್ಲ ಯೂಟ್ಯೂಬ್ ಚಾನೆಲ್ಗಳು ಹಾಗೂ ಸ್ವಾರ್ಥೆಯ ಕಾರ್ಯ ಆಶೀರ್ವಾದವಾಗಿ ಮಾರ್ಪಡಲಿ. ಪ್ರತಿ ಭಾನುವಾರ ಜನರು ಸಭೆ ಸೇರುವಾಗ ಪವಿತ್ರಾತ್ಮರ ಶಕ್ತಿಯಿಂದ ನಮ್ಮ ಸಭೆಗಳನ್ನು ಬಲಪಡಿಸಿರಿ. ಎಲ್ಲ ಕೇಡುಗಳಿಂದ, ಮಾರಣಾಂತಿಕ ವ್ಯಾಧಿಗಳಿಂದ, ಅಂಧಕಾರ ಶಕ್ತಿಗಳಿಂದ, ದ್ವೇಷಗಳಿಂದ ಕಾದು ರಕ್ಷಿಸಿರಿ. ಯೇಸು ನಾಮದಲ್ಲಿ ಎಲ್ಲ ರೋಗ ರುಜಿನ ಬಾಧೆ, ಪೀಡೆ, ಪಿಚಾಚಿ ಶಕ್ತಿಗಳು, ದುಚ್ಚಟ, ದುರ್ಗುಣ, ಶೋಧನೆಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ them Lord, heal them Lord. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ಬಿಡುಗಡೆ, ಯೇಸು ರಕ್ತದಲ್ಲಿ ಸಂರಕ್ಷಣೆ ಘೋಷಿಸಿ ಪ್ರಾರ್ಥಿಸುತ್ತೇನೆ. ಜೀವವುಳ್ಳ ತಂದೆಯೇ, ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಅರಸಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಸಾಧ್ಯವಾದಷ್ಟು ಜನರಿಗೆ ಈ ಸ್ವಾರ್ಥೆಯನ್ನು ನಿಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕ ಹಂಚಿಕೊಳ್ಳಿ. ಆಮೇನ್.